ಮಂಗಳವಾರ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಕಟೀಲು ದಿನೇಶ್ ಪೈ ಅವರು, ಪೊಲೀಸರು ತಮ್ಮ ಪೂರ್ಣ ಅಧಿಕಾರ ಉಪಯೋಗಿಸಿ ಸಂಪೂರ್ಣವಾಗಿ ಗೋವಂಶದ ಹತ್ಯೆ, ಹಿಂಸೆ ಹಾಗೂ ಬಲಿ ತಡೆಯಬೇಕು. ಪೊಲೀಸರು ಗೋರಕ್ಷಣೆಯ ಪ್ರತಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಒಂದೇ ಒಂದು ಗೋವಂಶದ ಹತ್ಯೆ, ಹಿಂಸೆ ಹಾಗೂ ಬಲಿಯಾಗದಂತೆ ಪೊಲೀಸರೇ ಬೀಟ್ ಪೊಲೀಸ್ ಅಥವಾ ವಿಚಕ್ಷಣ ಮೂಲಕ ಮಾಹಿತಿಯನ್ನು ಪಡೆದುಕೊಂಡು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಬೀಟ್ ಪೊಲೀಸ್ ಸರಿಯಾದ ಮಾಹಿತಿಯನ್ನು ಕ್ಲಪ್ತ ಸಮಯಕ್ಕೆ ತೆಗೆದುಕೊಳ್ಳದೆ ಗೋವಂಶದ ಹತ್ಯೆ, ಕುರ್ಬಾನಿ ನಡೆದಲ್ಲಿ ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡಿ ಅವರ ಮೇಲೆ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗೋ ಕಳ್ಳತನ ಆದ ಸ್ಥಳಕ್ಕೆ ತಕ್ಷಣ ಪೊಲೀಸ್ ಶ್ವಾನ ಕರೆಸಿ ಗೋವಧೆ ಆಗುವ ಮೊದಲೇ ಮಾಲು ಸಹಿತ ಕಳ್ಳನನ್ನು ಬಂಧಿಸಬೇಕು. ವಾಹನದೊಳಗೆ ಜಾನುವಾರುಗಳಿವೆಯೋ ಎಂದು ಪರೀಕ್ಷಿಸಲು ಟೋಲ್ ಪ್ಲಾಜಾದಂತಹ ಕಡೆಗಳಲ್ಲಿ ಮತ್ತು ಆಯಕಟ್ಟಿನ ಸ್ಥಳಗಳಲ್ಲಿ ಇಲೆಕ್ಟ್ರಾನಿಕ್ ಸ್ಕ್ಯಾನರ್ ಬಳಸಬೇಕು. ಗೋವಂಶ ವಧೆ ಆಗುತ್ತಿದೆಯೇ ಎಂಬ ಮಾಹಿತಿ ತಿಳಿದುಕೊಳ್ಳಲು ಸೈಲೆಂಟ್ ಡ್ರೋನ್ ಬಳಸಬೇಕು. ಪುನರಾವರ್ತಿತ ಅಪರಾಧಗಳನ್ನು ತಂತ್ರಜ್ಞಾನದ ಮೂಲಕ ತಕ್ಷಣ ಗುರುತಿಸಿ ಅವರಿಗೆ ಮತ್ತೆ ಜಾಮೀನು ಸಿಗದ ಹಾಗೆ ಕೋರ್ಟ್ಗೆ ಮಾಹಿತಿ ನೀಡಬೇಕು ಎಂದರು. ಈ ರೀತಿಯಲ್ಲಿ ಇರತಕ್ಕಂಥ ಕಾನೂನಲ್ಲಿ ಗೋರಕ್ಷಣೆ ಮಾಡಲಿಕ್ಕೆ ಪೊಲೀಸರಿಗೆ 100% ಅಧಿಕಾರ ಇದೆ, 100% ಅಧಿಕಾರ ಇದೆ, ಅವರಿಗೆಲ್ಲ ವ್ಯವಸ್ಥೆಯೂ ಇದೆ. ಆದ್ರೆ ಲಕ್ಷಾಂತರ ಗೋಗಳ ಹತ್ಯೆ ಆಗ್ತಾ ಇದೆ, ಕುರ್ಬಾನಿ ಆದದ್ದು ಹಿಂದಿನ ವರ್ಷಗಳಲ್ಲಿ ನಾವು ನೋಡಿದ್ದೇವೆ. ಈ ಬಾರಿ ಪೊಲೀಸರು ಪೂರ್ಣ ರೀತಿಯಲ್ಲಿ ಗಂಭೀರವಾಗಿ ವಿಚಾರವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಗಂಭೀರವಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಂಗಳೂರಿನಿಂದ ಮಂಗಳೂರಿಗೆ, ತಲಪಾಡಿ ಮೂಲಕ ಕೇರಳಕ್ಕೆ, ಹಾಸನದಿಂದ ಬರ್ತದೆ, ದೊಡ್ಡಬಳ್ಳಾಪುರದಿಂದ ಬರ್ತದೆ, ಅಲ್ಲಿಂದ ಇಲ್ಲಿವರೆಗೆ ಬರುವಾಗ ಸಾರ್ವಜನಿಕರಿಗೆ ಸಿಗ್ತದೆ, ಗೋರಕ್ಷಕರಿಗೆ ಸಿಗ್ತದೆ, ಪೊಲೀಸರಿಗೆ ಸಿಗುವುದಿಲ್ಲ. ಪೊಲೀಸರು ನಾವು ಹೇಳಿದ್ರೆ ಪೊಲೀಸರು ನಮಗೆ ಮಾಹಿತಿ ಕೊಡಿ, ಆಮೇಲೆ ನಾವು ಹಿಡಿತೀವಿ. ನಾವು ಹೇಳ್ತಾ ಇರೋದು ಪೊಲೀಸ್ ಸಾರ್ವಜನಿಕರು ಮಾಹಿತಿ ಕೊಡುವ ಮೊದಲು, ಸಾರ್ವಜನಿಕರು ಅದನ್ನು ಗಮನಕ್ಕೆ ಬರುವ ಮೊದಲೇ ಪೊಲೀಸರು ಅದನ್ನು ಯಾಕೆ ನಿಲ್ಲಿಸಬೇಕು, ಅದನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ವಾದ. ಅವರಿಗೆ ಸಾಧ್ಯ ಇದೆ, ಚೆಕ್ ಪೋಸ್ಟ್ ಅದು ಅವರಿಗೆ ಫುಲ್ ರೈಟ್ ಇದೆ, ಯಾವುದನ್ನು ಚೆಕ್ ಮಾಡುವ ರೈಟ್ ಇದೆ, ಅವರು ಅದನ್ನ ನಿಲ್ಲಿಸಲಿ. ಹಾಗಾದ್ರೆ ಯಾವುದೇ ಗೊಂದಲ ಇಲ್ಲಲ್ಲ. ಅದಕ್ಕೆ ಅಕ್ರಮ ಗೋ ಸಾಗಾಟ ಆಗಲಿ, ಅಕ್ರಮ ಕಸಾಯಿಖಾನೆ ಆಗಲಿ ಅವರು ಪೂರ್ಣವಾಗಿ ನಿಲ್ಲಿಸಬೇಕು ಅಂತಂದ್ರೆ, ಅಕ್ರಮ ಕಸಾಯಿಖಾನೆ ಪ್ರತಿಯೊಂದು ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಆಗ್ತಾ ಇರುವುದು ಆ ಬೀಟ್ ಪೊಲೀಸರ ಗಮನಕ್ಕೆ ಬರಲೇಬೇಕು. ಎಲ್ಲೆಲ್ಲಿ ಗೋಗಳನ್ನ ಬಲಿ ಕೊಡ್ಲಿಕ್ಕೆ, ಎಲ್ಲೆಲ್ಲಿ ಅಕ್ರಮ ಕಸಾಯಿಖಾನೆಯಲ್ಲಿ ಗೋಗಳನ್ನ ವಧಿಸಲಿಕ್ಕೆ ಇಟ್ಟಿದ್ದಾರೆ ಎನ್ನುವಂಥದ್ದು ಮೊದಲೇ ಅವರಿಗೆ ಕಾಣ್ತದೆ. ಅದನ್ನು ಅವರು ವರದಿ ಮಾಡಿ ತಕ್ಷಣ ಅದನ್ನು ನಿಲ್ಲಿಸದಿದ್ರೆ ಆ ಬೀಟ್ ಪೊಲೀಸರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಇಲಾಖಾ ಕ್ರಮ ಕೈಗೊಳ್ಳಬೇಕು, ತನಿಖೆ ಆಗಬೇಕು. ಅದರಿಂದ ಯಾರೆಲ್ಲ ಇದ್ರು, ಯಾವ ಕಾರಣಕ್ಕಾಗಿ ಪೊಲೀಸರು ಅದನ್ನು ವರದಿ ಮಾಡಿಲ್ಲ ಎಂದು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್ ಮಾತನಾಡಿ, ಕರಾವಳಿ ಪ್ರದೇಶ ಪ್ರಸ್ತುತ ಶಾಂತಿಯುತವಾಗಿದ್ದು, ಗೋವುಗಳ ಹತ್ಯೆ, ಅಕ್ರಮ ಸಾಗಾಟ ನಡೆದರೆ ಮತ್ತು ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟಾಗಬಹುದು. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಅಧಿಕೃತ ಕಸಾಯಿಖಾನೆ ಇದ್ದು, ಮಂಗಳೂರು ಸಹಿತ ರಾಜ್ಯದ ವಿವಿಧೆಡೆ ಅಕ್ರಮ ಕಸಾಯಿಖಾನೆಗಳಿಂದ ಗೋಮಾಂಸ ಪೂರೈಕೆಯಾಗುತ್ತಿದೆ. ಮೇ ತಿಂಗಳಿನಲ್ಲಿ 20ಕ್ಕೂ ಹೆಚ್ಚು ಗೋಹತ್ಯೆ, ಅಕ್ರಮ ಸಾಗಾಟ ಪ್ರಕರಣಗಳು ನಡೆದಿವೆ. ಗೋಹತ್ಯೆ ವಿಚಾರದಲ್ಲೂ ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಕು. ಅದಕ್ಕಾಗಿ ವಿಶೇಷ ಪೊಲೀಸ್ ತಂಡ ರಚಿಸಬೇಕು ಎಂದು ಒತ್ತಾಯಿಸಿದರು. ಈ ಅಕ್ರಮವಾದಂತಹ ಗೋ ಸಾಗಾಟ, ಗೋ ಹತ್ಯೆ ಸಂಪೂರ್ಣವಾಗಿ ನಿಂತಿಲ್ಲ. ಹಾಗಾಗಿ ಇದು ಇವತ್ತೇನು ಶಾಂತಿಯುತವಾದಂತಹ ವಾತಾವರಣ ನಮ್ಮ ಕರಾವಳಿಯಲ್ಲಿ ಇದೆ, ಇದಕ್ಕೇನಾದ್ರೂ ಒಂದು ಧಕ್ಕೆ ಬರಬಹುದಂತ ಆತಂಕ ಇವತ್ತು ಸಾಮಾನ್ಯವಾಗಿ ಕರಾವಳಿಯ ಜನರಲ್ಲಿ. ಅದಕ್ಕೋಸ್ಕರ ನಾನು ಇಲ್ಲಿಯ ಜಿಲ್ಲಾಡಳಿತದ ಹತ್ರ ಆಗ್ರಹ ಮಾಡ್ತಾ ಇದ್ದೀನಿ. ಯಾವ ಕರ್ನಾಟಕದಲ್ಲಿ ಗೋವಂಶವನ್ನು ಉಳಿಸಬೇಕು, ಗೋಹತ್ಯೆಯನ್ನು ನಿಷೇಧ ಮಾಡುವಂತಹ ಯಾವ ಕಾನೂನು ಇದೆ ಅದನ್ನು ಈ ಭಾಗದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪ್ರತಿ ಸಲ ನಾವು ಹೇಳ್ತಾ ಇದ್ವಿ, ಇಡೀ ಕರ್ನಾಟಕದಲ್ಲಿ ಅಧಿಕೃತವಾಗಿ ಇರುವಂತಹ, ಕಾನೂನು ಪ್ರಕಾರವಾಗಿ ಇರುವಂತಹ ಕಸಾಯಿಖಾನೆಗಳಿರುವುದು 3 ಮಾತ್ರ. ಒಂದು ಬೆಂಗಳೂರು ಇದ್ದದ್ದು, ಒಂದು ಬೆಂಗಳೂರು, ಒಂದು ಹುಬ್ಬಳ್ಳಿ, ಒಂದು ಮಂಗಳೂರು. ಇದರಲ್ಲಿ ಇವತ್ತು ಮಂಗಳೂರಿದ್ದು ಬಂದಾಗಿದೆ, 3-4 ವರ್ಷ ಆಯ್ತು. ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು ಕಾನೂನು ಪ್ರಕಾರ ಇಲ್ಲ.
ಬೆಂಗಳೂರಲ್ಲಿ ಮಾತ್ರ ಇದೆ ಅಧಿಕೃತವಾಗಿ, ಅದು ಕೂಡ ಕಾನೂನು ಪ್ರಕಾರ ಇಲ್ಲ. ಆದ್ರೂ ಇವತ್ತು ಕರ್ನಾಟಕದ ಎಲ್ಲಾ ಕಡೆ ಅಕ್ರಮ ಕಸಾಯಿಖಾನೆಗಳಿವೆ. ಬಜರಂಗದಳ ಪ್ರಾಂತ ಸಹ ಸಂಯೋಜಕ ಭುಜಂಗ ಕುಲಾಲ್, ಜಿಲ್ಲಾ ಗೋರಕ್ಷಾ ಪ್ರಮುಖ್ ಹರೀಶ್ ಶೇಟ್, ರವಿ ಅಸೈಗೋಳಿ ಉಪಸ್ಥಿತರಿದ್ದರು.